ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡ ಸುಂದರ್ ಮಾಸ್ತರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಪರಿಶಿಷ್ಟ ಜಾತಿ ವರ್ಗ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರ ಕರ್ನಾಟಕದ ಮಾದರಿಯಲ್ಲಿ ಎಸ್ಸಿ ಎಸ್ಟಿ ಕಾಯ್ದೆ ಜಾರಿಗೆಗೊಳಿಸಬೇಕು. ವಿದ್ಯಾರ್ಥಿ ವೇತನ ಬಡ್ತಿ, ಮೀಸಲಾತಿ, ಬ್ಯಾಕ್ಲಾಗ್ ನೇಮಕಾತಿ ಹೀಗೆ ಹಲವಾರು ಬೇಡಿಕೆ ಈಡೇರಿಕೆಗಾಗಿ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯಕ್ಕೋಸ್ಕರ ಡಿಸೆಂಬರ್ 28ರಂದು ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಾಕಷ್ಟು ಹಣ ನಮಗೆ ಬರಬೇಕು. ಇಡೀ ನಮ್ಮ ಬಜೆಟ್ನಲ್ಲಿ ಈವರೆಗೆ 34 ಲಕ್ಷ ಕೋಟಿಯಲ್ಲಿ ಎಸ್ಸಿಪಿ ಡಿಎಸ್ಪಿಗೆ ನಿಜವಾಗಿ 8 ಲಕ್ಷ ಕೋಟಿ ಕೊಡಬೇಕು, ಆದರೂ ಕೊಡ್ತಾ ಇಲ್ಲ. ಎಸ್ಸಿಪಿ ಡಿಎಸ್ಪಿ ಹಣವನ್ನು ಕೂಡ ಅವರು ದಲಿತರ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಎಸ್ಸಿಪಿ ಡಿಎಸ್ಪಿ ಅನುದಾನ ಇದ್ರೂ ಕೂಡ ಕೇಂದ್ರದಲ್ಲಿ ಸಚಿವರಾಗಲಿ ಶಾಸಕರಾಗಲಿ ಅದಕ್ಕೆ ಕುಮ್ಮಕ್ಕು. ಅಸ್ಪೃಶ್ಯತೆ ಬಗ್ಗೆ ನಿಮಗೆ ಹೇಳ್ಬೇಕಂತ ಇಲ್ಲ, ಎಷ್ಟು ಅಸ್ಪೃಶ್ಯತೆ ಆಗ್ತದೆ. ದೇವಸ್ಥಾನದ ಪ್ರವೇಶ, ಮಗು ಪ್ರವೇಶ ಮಾಡಿದಾಗ ಏನೆಲ್ಲ ನಡೆಯಿತು, ಆಮೇಲೆ